ಲಯನ್ಸ್ ಸೇವಾ ಸಂಸ್ಥೆ ಜಿಲ್ಲೆ 317ಡಿ ಪ್ರಾಂತ 2 ಇದರ ಪ್ರಾಂತೀಯ ಸಮ್ಮೇಳನ ಪುನರ್ಜನ್ಮದ ಸವಿನೆನಪಿಗಾಗಿ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಗೆ ಶೇತೆಗಾರ ಸಮರ್ಪಣಾ ಕಾರ್ಯಕ್ರಮ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಿತು. ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಗೀತಾ ಪ್ರಕಾಶ್ ಶೈತ್ಯಾಗಾರ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಸಕ ರಾಜೇಶ್ ನಾಯ್ಕ್ ಅವರು ಮಾತನಾಡಿ, ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ಸಕಲ ಸೌಲಭ್ಯದೊಂದಿಗೆ ಸುಸಜ್ಜಿತ ಆಸ್ಪತ್ರೆಯಾಗಿ ಅಭಿವೃದ್ಧಿಗೊಳ್ಳುತ್ತಿದೆ. ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ಸಾಕಷ್ಟು ಮೂಲಭೂತ ಸೌಲಭ್ಯಗಳನ್ನು ಆಸ್ಪತ್ರೆಗೆ ಒದಗಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಲಯನ್ಸ್ ಕ್ಲಬ್ ಶೈತ್ಯಾಗಾರವನ್ನು ನೀಡಿರುವುದು ಅಭಿನಂದನೀಯ ಎಂದರು. ಆಧುನಿಕ ಜಾಗಗಳನ್ನು ಒಂದು ಆಗಬೇಕು ಅಂತ ಭಾಳ ಜನರ ಬೇಡಿಕೆ ಇತ್ತು. ಇದನ್ನು ಲಯನ್ಸ್ ಕ್ಲಬ್ನವರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಪ್ರಥಮವಾಗಿ ಲಯನ್ಸ್ ಕ್ಲಬ್ನ ಗವರ್ನರು, ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳು. ಜೊತೆಗೆ ಡಾಕ್ಟರ್ ಹತ್ರ ನಿರಂತರ ನಾವು ಈ ಹಾಸ್ಪಿಟಲ್ ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಯಾವುದಾದ್ರೂ ಏನಾದರೂ ಬೇಕಿದ್ದರೆ ಯಾರನ್ನಾದರೂ ನಿಮ್ಮ ಥರ ಡೋನರ್ಸ್ ಭಾಳಷ್ಟು ಜನ ಇದ್ದಾರೆ. ಈಗ ಭಾಳಷ್ಟು ಜನ ಡೊನೇಷನ್ ಕೊಡಲಿಕ್ಕೆ ರೆಡಿ ಇದ್ದವರಿದ್ದಾರೆ. ಬಳಿಕ ಬಿಸಿ ರೋಡ್ನ ಲಯನ್ಸ್ ಸೇವಾ ಮಂದಿರದಲ್ಲಿ ಸಭಾ ಕಾರ್ಯಕ್ರಮವೂ ನಡೆಯಿತು. ಲಯನ್ಸ್ ಪ್ರಾಂತ್ಯ 2ರ ಪ್ರಾಂತೀಯ ಅಧ್ಯಕ್ಷ ಸಂಜೀವ ಬಿ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಆಶಯ ವ್ಯಕ್ತಪಡಿಸಿದರು. ನನ್ನಿಂದ ಏನಾದರೂ ಸಮಾಜಕ್ಕೆ ಒಂದು ಕೊಡಬೇಕಾದಂಥ ಒಂದು ಪರೋಪಕಾರವಾದಂಥ ಕೆಲಸವನ್ನು ಮಾಡಬೇಕು ಎಂಬುದಾಗಿ ಆಗ ನನ್ನ ಮನಸ್ಸಿಗೆ ನನ್ನ ಸಹೋದರರು ಸೇರಿ ಚರ್ಚಿಸಿದ್ದು ಇದನ್ನು ಒಂದು ಶೈತ್ಯಾಗಾರವನ್ನು ಈ ನಮ್ಮ ಪರಿಸರಕ್ಕೆ ಕೊಟ್ಟರೆ ಹಲವಾರು ಜನರಿಗೆ ಇದರಿಂದ ಪ್ರಯೋಜನವಾಗಬಹುದು, ಉಪಕಾರವಾಗಬಹುದು ಎಂಬುದನ್ನು ಆಲೋಚಿಸಿ ಆ ಕಾರ್ಯಕ್ಕೆ ನಾವು ಕಾರ್ಯಪ್ರವೃತ್ತರಾದೆವು. 8 ಕ್ಲಬ್ಗಳನ್ನು ಒಳಗೊಂಡಂತಹ ಲಯನ್ಸ್ ಮಾಜಿ ಜಿಲ್ಲಾ ಗವರ್ನರ್ ಹರಿಕೃಷ್ಣ ಅಪ್ಪನವರು ದೀಪ ಪ್ರಜ್ವಲಿಸಿದರು. ಮುಖ್ಯ ಅತಿಥಿಯಾಗಿದ್ದ ಮಾಜಿ ಸಚಿವ ಬಿ ರಮಾನಾಥರಯ್ಯ ಅವರು ಮಾತನಾಡಿ, ಜಾಗತಿಕ ಸೇವಾ ಸಂಸ್ಥೆಯಾಗಿರುವ ಲಯನ್ಸ್ ಸಂಸ್ಥೆ ಬಂಟ್ವಾಳದಲ್ಲಿ ತನ್ನದೇ ಆದ ಹಿರಿಮೆಯನ್ನ ಹೊಂದಿದೆ. ಲಯನ್ಸ್ ಸೇವಾ ಸಂಸ್ಥೆ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಈ ಸೇವಾ ವೇದಿಕೆಯ ಮೂಲಕ ಇನ್ನಷ್ಟು ಸೇವಾ ಕಾರ್ಯಗಳು ಸಾರ್ವಜನಿಕರಿಗೆ ಲಭ್ಯವಾಗಲಿ ಎಂದು ಆಶಿಸಿದರು. ನಾವು ಅಂಗೈಯಲ್ಲಿ ಕಾಣುವಷ್ಟರ ಮಟ್ಟಿಗೆ ಆಧುನಿಕ ಜಗತ್ತು ಬದಲಾವಣೆ. ಇದು ಮೂಲಭೂತವಾಗಿ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನಿಜವಾದ ಅರ್ಥ ಕೊಟ್ಟದ್ದು ಈ ಗ್ಲೋಬಲ್ ವಿಲೇಜ್ ಅಂತ ಪದ ಅಂತ. ಯಾಕಂತಂದ್ರೆ ಜಗತ್ತು ಒಂದು ನಮ್ಮ ಅಂಗೈಯಲ್ಲೇ ಅದನ್ನು ನೋಡ್ಲಿಕ್ಕೆ ಸಾಧ್ಯವಾದಂತ ಒಂದು ಸ್ಥಿತಿ. ಸಂಪೂರ್ಣವಾಗಿ ಜಗತ್ತು ಒಂದು ಕುಟುಂಬವಾಗಿ ನಮಗೆ ಕಾಣ್ತಾ ಇದೆ. ಜಾಗತಿಕ ಒಂದು ಸೇವಾ ಸಂಸ್ಥೆಯಾಗಿ ಗುರುತಿಸಿಕೊಂಡಂತ ಲಯನ್ಸ್ ಸೇವಾ ಸಂಸ್ಥೆ ಜಗತ್ತಿನಾದ್ಯಂತ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಮಾತನಾಡಿ, ಸಮಾಜದ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯವನ್ನ ಲಯನ್ಸ್ ಸೇವಾ ಸಂಸ್ಥೆ ಮಾಡುತ್ತಿದೆ. ಕೊರೋನಾ ಕಾಲಘಟ್ಟದಲ್ಲೂ ಸೇವಾ ಕಾರ್ಯವನ್ನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದೆ ಎಂದರು. ನಮ್ಮ ರೊನಾಲ್ಡ್ ಗೋಮ್ಸ್ ಅವರು, 3ನೇದಾಗಿ ವಿಟ್ಲದ ನಾನು, 4ನೇದಾಗಿ ಇಲ್ಲಿಯ ನಮ್ಮ ವಸಂತ್ ಕುಮಾರ್ ಶೆಟ್ಟಿ ಅವರು. ಇಂಥ ಒಂದು ವಿಶೇಷ ಅವಕಾಶ ನಮ್ಮ ಬಂಟ್ವಾಳ ತಾಲೂಕಿಗೆ ಸಿಕ್ಕಿದೆ ಅಂತ ಹೇಳಿದರೆ ಅದು ನಿಜಕ್ಕೂ ನಮ್ಮ ಲಯನ್ಸಿನ ಹೆಮ್ಮೆ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಇವತ್ತು ಈಗಾಗಲೇ ನಮ್ಮ ಸನ್ಮಾನ್ಯ ಮಾಜಿ ಸಚಿವರು ರಮಾನಾಥರಯ್ಯ ಅವರಿದ್ದರು. 21 ವರ್ಷಗಳ ಹಿಂದೆ ನಾನು ನನ್ನ ಸಂಸ್ಥೆಯನ್ನು ಪ್ರಾರಂಭಿಸುವಾಗ ಅವರ ದಿವ್ಯ ಹಸ್ತದಿಂದ ಪ್ರಾರಂಭಿಸಿದ ಸಂಸ್ಥೆ ಈಗ 21 ವರ್ಷ ಆಗಿ ಆ ಸಂಸ್ಥೆಯ ಮಾಲಕ ಇಂಥ ಒಂದು ಲಯನ್ಸಿನ ನಾಯಕ. ಈ ಸಂದರ್ಭ ಅನಾರೋಗ್ಯ ಪೀಡಿತ ಬಾಲಕನಿಗೆ ಆರ್ಥಿಕ ನೆರವು ನೀಡಲಾಯಿತು. ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಪ್ರಥಮ ಉಪರಾಜ್ಯಪಾಲ ವಸಂತ್ ಕುಮಾರ್ ಶೆಟ್ಟಿ, ಪ್ರಾಂತೀಯ ಪ್ರತಿನಿಧಿ ರಾಧಾಕೃಷ್ಣ ರೈ, ವಲಯಾಧ್ಯಕ್ಷರಾದ ಶ್ರೀನಿವಾಸ್ ಪೂಜಾರಿ, ಮನೋರಂಜನ್ ಕಿಯಾರ್, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಸಿಪಿ ದಿನೇಶ್, ಬಂಟ್ವಾಳ ಕ್ಲಬ್ನ ಅಧ್ಯಕ್ಷ ಕೃಷ್ಣ ಶ್ಯಾಮ್, ಕಾರ್ಯಕ್ರಮದ ಸಂಯೋಜಕ ಶಿವಾನಂದ್ ಪಾಳಿಕ, ಪ್ರಾಂತೀಯ ಸಮ್ಮೇಳನ ಸಮಿತಿಯ ಕೋಶಾಧಿಕಾರಿ ಸುನಿಲ್ ಬಿ, ಶಾಶ್ವತ ಯೋಜನೆಯ ಸಂಯೋಜಕ ಉಮೇಶ್ ಆಚಾರ್, ಕಾರ್ಯದರ್ಶಿ ಮಧ್ವರಾಜ್ ಕಲ್ಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.